ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, McCoy Home Appliances, Vidya Coffee, Aishwarya KT Specialty. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತು ರುಚಿಯಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಧನ್ಯಲತಾ ಅವರು. ಸೊ ಅಡುಗೆಯಲ್ಲಿ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಅದಕ್ಕೆ ಎಲ್ಲ ಮಾಡಿ ನಮಗಿಲ್ಲಿ ಹೇಳ್ಕೊಡ್ತಾರಾ ಅಥವಾ ನಮಗೆ ಹೇಳಿಕೊಟ್ಟು ನಂತರ ಅದರಲ್ಲಿ ಹಾಕ್ತಾರಾ ಅದು ನನಗೆ ಗೊತ್ತಿಲ್ಲ. ಬಟ್ ಯುನೀಕ್ ಆಗಿರುವಂಥ ರೆಸಿಪೀಸ್ ನಮಗೆ ಹೇಳ್ಕೊಡ್ತಾರೆ. ಯಾವೆಲ್ಲ ರೆಸಿಪಿ ಹೇಳ್ಕೊಡ್ತಾರೆ ಅವ್ರನ್ನೇ ಕೇಳಬೇಕಲ್ಲ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಹೇಗೆ ನಡೀತಾ ಇದೆ ನಿಮ್ಮ ಯೂಟ್ಯೂಬ್ ಚಾನಲ್? ಬಹಳ ಚೆನ್ನಾಗಿ ಓಕೆ. ಸೊ ಇವತ್ತು ನಮಗೆ ನೀವು ಆಲ್ರೆಡಿ ಟ್ರೈಡ್ ರೆಸಿಪಿಯ ಹೊಸದೇನಾದರೂ ನಮ್ಮ ಮೇಲೆ ಪ್ರಯೋಗ ಮಾಡ್ತಿದ್ದೀರಾ ಅಥವಾ ಇಲ್ಲಿ ಹೇಳ್ಕೊಟ್ಟ ನಂತರ ನಿಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೂಡ ಹಾಕ್ತೀರಾ? ಆಲ್ರೆಡಿ ನಾನು ಮಾಡಿ ಹಾಕಿದ್ದೇನೆ, ಬಹಳ ಚೆನ್ನಾಗಿ ಬಂದಿದೆ. ಅದರಿಂದಾಗಿ ಇಲ್ಲಿ ಸಹ ನನ್ನ ಚಾನಲನ್ನು ನೋಡದ ವೀಕ್ಷಕರು ನಿಮಗೆ ತುಂಬ ಮಂದಿ ವೀಕ್ಷಕರಿದ್ದಾರೆ, ಅವರು ಅದನ್ನು ನೋಡಲಿ ಅಂತ. ಓಕೆ. ಸೊ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಿ ಇವತ್ತು? ನಾವು ಯಾವತ್ತು ಗೋಳಿ ಬಜೆಯನ್ನು ಮೈದಾದಿಂದ ಮಾಡ್ತೇವೆ. ನಾವು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಅಲ್ವಾ, ಹಾಗಿರುವಾಗ ಗೋಧಿ ಹಿಟ್ಟಿನಿಂದ ಇವತ್ತು ನಾನು ಈ ಗೋಳಿ ಬಜೆಯನ್ನು ಮಾಡ್ತಿದ್ದೇನೆ, ಇನ್ಸ್ಟೆಂಟ್ ಆಗಿ ಮಾಡುವಂಥದ್ದು. ಓಕೆ. ಸೊ ಒಂದಂತೂ ಗೋಳಿ ಬಜೆ ಸಂಜೆ ಟೀ ಟೈಮ್ಗೆ ಹೇಳಿ ಮಾಡಿಸಿದ್ದು. ಇನ್ನೊಂದು ನಾವು ಬೂತಾಯಿ ಪುಳಿ ಮುಂಚಿ, ಬಂಗುಡೆ ಪುಳಿ ಮುಂಚಿ ಎಲ್ಲ ಮಾಡ್ತೇವೆ. ಈ ವೆಜಿಟೇರಿಯನ್ಸ್ನವರಿಗೆ ಒಂದು ಪುಳಿ ಮುಂಚಿ ಬೇಕಲ್ಲ, ಅದಕ್ಕೆ ಸೋಯಾ ಚಂಕ್ಸ್ ಅನ್ನು ಯೂಸ್ ಮಾಡಿ ಒಂದು ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. ವೆರಿ ನೈಸ್. ಸೊ ಯಾವತ್ತು ವೆಜ್ ಇದೆ ಅವತ್ತು ಇವತ್ತು ವೆಜ್ ಮೈ ಸಪ್ಪೆ ಆಗ್ತಾ ಇದೆ ಅಂತ ಹೇಳುವಾಗಿಲ್ಲ ಅಲ್ವಾ? ಖಾರದಲ್ಲಿ. ಓಕೆ. ಸೊ ಸೋಯಾ ಚಂಕ್ಸ್ ಇಂದ ಪುಳಿ ಮುಂಚಿ. ಹೌದು. ನೋಡೋಣ ಹೇಗಾಗುತ್ತೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೋಡ ಬನ್ನಿ ಕಿಚನ್ಗೆ ಹೋಗೋಣ. ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ನಮಗೆ ಈಗ ಯಾವುದು, ಪುಳಿ ಮುಂಚಿಯ ಅಥವಾ ಗೋಳಿ ಬಜೆ? ಗೋಳಿ ಬಜೆ ಮಾಡು. ಗೋಳಿ ಬಜೆ. ಎಸ್, ಸ್ಟಾರ್ಟ್ ಮಾಡುವ. ಎಲ್ಲರಿಗೆ ಇಷ್ಟವಾದದ್ದು, ಕರಾವಳಿಯ ಸ್ಪೆಷಲ್ ಅಲ್ಲ ಅದು. ಸ್ಪೆಷಲ್. ಆದ್ರೆ ಯಾವಾಗಲೂ ಮೈದಾದಿಂದ ಮಾಡುದು. ಹಾ, ನೋಡು ಟೇಸ್ಟ್ ನೋಡಿ ಮತ್ತೆ ನೀವು ಹೇಳಬೇಕು. ಮೈದಾ ಒಳ್ಳೇದು, ಅದು ಮೈದಾವೇ ನಮಗೆ ಖುಷಿ ಆಗುದು ಯಾವಾಗಲೂ. ಆದ್ರೆ ಹೆಲ್ತ್ ಕಾನ್ಶಿಯಸ್ ಇದ್ದವರು ಸ್ವಲ್ಪ ಗೋಧಿ ಹಿಟ್ಟಿನ. ಈಗ ಮೊದಲಿಗೆ ನೋಡಿ, ಈ ಬಾಳೆ ಸ್ವಲ್ಪ ತುಂಬಾ ಹಣ್ಣಾದ ಬಾಳೆಹಣ್ಣು ಬೇಕು ನಮಗೆ. ಅಂದ್ರೆ ಅದು ಹಣ್ಣಾದ ಕೂಡಲೇ ನೇಂದ್ರ ಬಾಳೆ ತುಂಬ ಸಿಹಿಯಾಗಿರ್ತದೆ. ಒಂದು ಮಿಕ್ಸಿ ಜಾರ್ನಲ್ಲಿ ನಾನು ಕಟ್ ಮಾಡಿ, ಎಸ್, ಈಗ ಈ ಬಾಳೆಹಣ್ಣನ್ನು ಒಂದು ತುಂಡರಿಸಿ ನಾವು ಇದರೊಳಗೆ ಹಾಕೊಳ್ಳೋಣ. ಇನ್ನು ಇದರೊಟ್ಟಿಗೆ ಸ್ವಲ್ಪ ಉಪ್ಪು, ಹಾಗೂ ಬೆಲ್ಲ. ನಿಮಗೆ ಸ್ವಲ್ಪ ಹೆಚ್ಚು ಸಿಹಿ ಬೇಕಿದ್ರೆ ಹೆಚ್ಚು. ಇನ್ನು ಏಲಕ್ಕಿಯನ್ನು ಸಹ ಅದರೊಟ್ಟಿಗೆ ಹಾಕೊಂಡು ನಾವು 1-2-3 ಏಲಕ್ಕಿಯನ್ನು ಹಾಕಿ, ಇದಕ್ಕೆ ಸುರಿಗೆ ನೀರು ಹಾಕಬೇಡಿ, ಮತ್ತೆ ನೋಡೋಣ ನೀರು ಎಷ್ಟು ಬೇಕಂತ. ಹಾಗೆ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತಾ? ಹೌದು. ಆಮೇಲೆ ಬೇಕಿದ್ರೆ ಸ್ವಲ್ಪ ನೀರು ಹಾಕೊಳ್ಳೋಣ. ಸಾಧಾರಣ ನೋಡಿ ನೀರಲ್ಲೇ ಬಂತು. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು, ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಉಂಟಿದ್ರದ್ದು, ಅದರಿಂದ ಇದನ್ನು ಸ್ವಲ್ಪ ಆಗಬೇಕು ಮತ್ತೆ. ಹೌದು, ಸ್ವಲ್ಪ ನೀರು ಹಾಕೊಳ್ಳಿ. ಇದರಲ್ಲಿ ಹಾಕಿ ಮತ್ತೆ ಹಾಕೊಳ್ಳೋಣ, ತುಂಬ ಸಹ ಬೇಡ. ಸಾಕು ಸಾಕು. ಒಮ್ಮೆಗೆ ಹಾಕ್ಕೊಂಡ್ರೆ ಅದು ಹೆಚ್ಚಾಗ್ತದೆ ಹೇಳಿ ನಾನು ಬೇಡ ಹೇಳಿ ನೋಡಿ, ಇಷ್ಟು ಸಾಕು.
ಸ್ವಲ್ಪ ನೀರು ಹಾಕಿದರೆ ಸಾಕು. ಈಗ ಕರೆಕ್ಟ್ ಮಾಡಿ. ಈಗ ಇದನ್ನೊಂದು ಬೌಲಿಗೆ ಹಾಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕೊಳ್ಳೋಣ. ಇದು ಇಷ್ಟು ಸ್ವಲ್ಪ, ಇದಕ್ಕೆ ಸ್ವಲ್ಪ 1/4 ಚಮಚ ಸಾಕು. ಯಾಕಂದರೆ ನಾವು ಸ್ವಲ್ಪ ಮಾಡ್ತಿದ್ದೇವಲ್ಲ, ಅದರಿಂದಾಗಿ 1/4 ಚಮಚದಷ್ಟು ಸಾಕು. ಸ್ವಲ್ಪ ಹೆಚ್ಚು ಮಾಡಿಕೊಳ್ಳೋದಾದ್ರೆ ಒಂದು ಅರ್ಧ ಚಮಚ ಹಾಕೊಂಡ್ರೆ ಒಳ್ಳೆಯದು. ಇನ್ನು ಎಷ್ಟು ಇದಕ್ಕೆ ಗೋಧಿ ಹುಡಿ ಹಿಡಿತದೆ ಅಷ್ಟು ಹಾಕೊಳ್ಳೋದು ನಾವು. ಹೇಗೆ ನಾವು ಗೋಳಿ ಬಜ್ಜಿ ಮೈದಾದಿಂದ ಮಾಡ್ತೇವೆ ಹಾಗೆ ಹಿಟ್ಟು ಹಾಗೆ ಆಗಬೇಕು ನಮಗೆ. ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ. ಇನ್ನು ನಾನು ಸ್ವಲ್ಪ ಕೈಯಲ್ಲಿ ಕಲರಿಸ್ಕೊಳ್ತೇನೆ. ನಮಗೆ ಕೈಯಲ್ಲಿ ಕಲರಿಸಿದ್ರೆ ಕರೆಕ್ಟ್ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ತೇನೆ, ಸ್ವಲ್ಪ ಸ್ವಲ್ಪ ಸಾಕು. ಇದು ಕಲಸಿದ ಕೂಡಲೇ ಕೂಡಲೇ ಆಯಿಲ್ ಇಟ್ಕೊಂಡ್ಬಿಡ್ತೀನಿ. ಇನ್ನು ಆಯಿಲ್ ಇಟ್ಕೊಂಡ್ರೆ ತೊಂದರೆ ಇಲ್ಲ. ಸೊ ನೀವಲ್ಲಿ ಕೆಲಸ ಮಾಡುವಾಗ ಟೈಮ್ ವೇಸ್ಟ್ ಆಗುವಾಗಿಲ್ಲ ಅಲ್ಲ? ಹೌದು, ಕೂಡಲೇ ಆಗಬೇಕಲ್ಲ ನಮಗೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಕಿಚನ್ ಕಿಂಗ್ ಆ್ಯಕ್ಚುಲಿ ಇದು. ಸೊ ಯಾವುದೇ ರೆಸಿಪಿಗೂ ಕೂಡ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಇಲ್ಲಿ ಇರೋದು ಹಿಟ್ಟನ್ನು ನಾವು ಹೀಗೆ ನಾದಿಕೊಳ್ಳುದ್ರೆ, ಅಂದರೆ ಕಲಸಿಕೊಳ್ಳುದ್ರಲ್ಲಿ ಇರೋದು. ಸರಿಯಾಗಿ ಸ್ವಲ್ಪ ಮಾಡ್ಬೇಕು. ಯಾಕೆ ಹೇಳಿದ್ರೆ ನಾವು ಇನ್ಸ್ಟೆಂಟ್ ಆಗಿ ಮಾಡೋದಲ್ಲ, ಏನು ತುಂಬ ಹೊತ್ತು ಇಟ್ಟುಕೊಳ್ಳೋದಿಲ್ಲ. ಹಾಗೆ ಒಂದು 5 ನಿಮಿಷಗಳ ಕಾಲ ಆದರೂ ಹೀಗೆ ತಿರುಗಿಸ್ಕೊಳ್ಬೇಕು ಇದನ್ನು, ಸಾಫ್ಟ್ ಬರಲಿಕ್ಕೆ. ಅದಕ್ಕೆ ಇದರಲ್ಲಿರುವ ಸ್ವಲ್ಪ ಏರನ್ನೆಲ್ಲ ತೆಗೆದುಕೊಳ್ಳುದು ಅಂತ ಹೇಳ್ತಾರೆ. ಆ ರೀತಿ ಮಿಕ್ಸ್ ಮಾಡ್ತಾ ಇದ್ರೆ ಏರ್ ಹೋಗ್ತದೆ. ಏರ್ ಹೋಗಿ ಅದು ಸ್ಮೂತ್ ಆಗಿ ಬರ್ತದೆ ಅಂತ ನೋಡಿ. ಇಷ್ಟು ದಪ್ಪದಲ್ಲಿ ಹೀಗೆ ಹೀಗೆ ನಮಗೆ ಹೀಗೆ ಹಾಕೊಳ್ಳಿಕ್ಕೆ ಬರಬೇಕು. ಅಷ್ಟು ಮಾಡಿದರೆ ಆಯಿತು. ತುಂಬ ನೀರು ಸಹ ಆಗಬಾರ್ದು. ನೀರಾದರೂ ಅದು ಒಂದು ನಮ್ಮನೆ ಎಣ್ಣೆ ತುಂಬ ಎಳೆದುಕೊಳ್ತದೆ. ಸ್ವಲ್ಪ ಗಟ್ಟಿಯಾದರೂ ಗಟ್ಟಿ ಬರ್ತದೆ, ತಿನ್ನುವಾಗ ಗಟ್ಟಿ ಆಗ್ತದೆ. ಹೌದು, ಎಣ್ಣೆ ಬಿಸಿ ಆಗಿದೆ ಅನ್ಸುತ್ತೆ. ಈಗ ನಾನು ಕೈಯಲ್ಲೇ ಹಾಕ್ಕೊಳ್ತೇನೆ, ಇಲ್ಲದೆ ಸ್ಪೂನಲ್ಲಿ ಸಹ ಹಾಕ್ಕೊಳ್ಬೋದು. ಈಗ ಹೀಗೆ ಒಂದೊಂದೊಂದೊಂದು ಹೀಗೆ ಸೈಡಲ್ಲಿ ತೆಗೆದುಕೊಂಡು ಸ್ವಲ್ಪ ಬಿಟ್ಟ ಮೇಲೆ ಸ್ವಲ್ಪ ಅದು ಎಣ್ಣೆ ಇದು ಉರಿಯನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಯಾಕೆ ಹೇಳಿದರೆ ಇದು ಒಮ್ಮೆಲೆ ಹೊರಗೆ ಮಾತ್ರ ಕಾಯಬಾರ್ದು ನೋಡಿ. ಸ್ವಲ್ಪ ಎಣ್ಣೆ ಬಿಸಿಯಾಗಿ ಬಿಡುವಾಗ ಸ್ವಲ್ಪ ನೋಡಿ ಹೇಗೆ ಮೇಲೆ ಬರ್ತದೆ ನೋಡಿ. ಗೋಳಿ ಬಜ್ಜೆ ಸಹ ಹಾಗೆ ಅಲ್ಲ, ಬಿಟ್ಟ ಕೂಡಲೇ ಮೇಲೆ ಬರುವುದಲ್ಲ. ಇದು ಗೋಳಿ ಬಜ್ಜಿನೇ ಅಲ್ವಾ? ಅದೇ ಹೇಳುದು. ಮೈದಾದ ಗೋಳಿ ಬಜ್ಜಿ ಸಹ ಬಿಟ್ಟ ಕೂಡಲೇ ಇದು ಅದು ಲೈಟ್ ಆಗಿರುತ್ತೆ ಅಂತ, ಇದು ಕೂಡ ಅದೇ ರೀತಿ ಲೈಟ್ ಆಗಿ ಬರುತ್ತೆ. ಅದರಲ್ಲಿ ನಾವು ನೋಡಿ ಮೊಸರು ಹಾಕೊಳ್ತೇವೆ, ಮೊಸರು ಸಹ ಹಾಕೊಳ್ತೇವಲ್ಲ. ಮತ್ತೆ ನಾವು ಬೇಕು ಅಂತ ಇಲ್ಲ, ಫಾರ್ಮೆಂಟ್ ಆಗ್ಲಿಕ್ಕೆ ಬಿಡ್ತೇವೆ ಅದನ್ನು. ಇದಕ್ಕೆ ಮೊಸರಿನ ಬದಲು ಬಾಳೆಯ ಹಣ್ಣು. ಈಗ ಒಂದು ಪ್ರಶ್ನೆ ಅಂದ್ರೆ, ಈಗ ಇದಕ್ಕೆ ನೀವು ಬೇಕಿಂಗ್ ಸೋಡಾ ಹಾಕಿದ್ರಿ, ಮೈದಾಕಾದ್ರೆ ನಾವು ಮೊಸರು ಹಾಕಿ ಮಾಡ್ತೀವಿ. ಬೇಕಿಂಗ್ ಸೋಡಾ ಬೇಕು, ಮೊಸರು ಹಾಕಿ ಈಗ ಮೈದಕ್ಕೆ ಆದ್ರೆ ಇದೇ ರೀತಿ ಬಾಳೆಹಣ್ಣು ಹಾಕಿ ಮೊಸರು ಬಿಟ್ಟು ಇದೇ ತರ ಮಾಡ್ಬೋದಾ? ನಾನು ಮಾಡ್ಲಿಲ್ಲ, ನೋಡ್ಬೋದಲ್ಲ ಒಮ್ಮೆ ಮಾಡಿ. ಮಾಡ್ಲಿಲ್ಲ. ಒಳ್ಳೆ ಫ್ಲಫಿ ಆಗಿ ಬಂದಿದೆ ಅಲ್ಲ? ಏನು ನಾವು ಆಗಾಗಲೇ ಮಾಡುವಂತದ್ದು ನೋಡಿ ಹೇಗೆ ಬಂತು ನೋಡಿ. ಈಗ ಫ್ಲೇಮ್ ಹೈ ಇಡ್ಬೇಕಾ? ಇಲ್ಲ, ಅದೇ ಸಣ್ಣ ಹದಾದಲ್ಲಿ ಇಟ್ಟರೆ ಸಾಕು. ಯಾಕೆ ಹೇಳಿದ್ರೆ ನಮ್ಗೆ ಹೊರಗೆ ಮಾತ್ರ ಕರಟಿ ಹೋಗಬಾರ್ದಂತ ಅಷ್ಟೇ ಉದ್ದೇಶ ಅಷ್ಟೇ. ಸ್ವಲ್ಪ ಈಗ ಸ್ವಲ್ಪ ದೊಡ್ಡದು ಮಾಡಬಹುದು ಬೇಕಿದ್ರೆ. ಸ್ವಲ್ಪ ಕಾಯಿಸುವಾಗ ಮಾತ್ರ ಸ್ವಲ್ಪ ಜಾಗ್ರತೆಯಲ್ಲಿ ಇದು ಉರಿಯನ್ನು ಎಣ್ಣೆ ಹಾಕುವ ಮೊದಲು ಸ್ವಲ್ಪ ಕಾಯಬೇಕು. ಹಾಕ್ಲಿಕ್ಕೆ ಆಗುವಾಗ ಸ್ವಲ್ಪ ಅದನ್ನು ಸಣ್ಣದಾಗಿ ಇಟ್ಟುಕೊಂಡು ಮಾಡಿ ಸ್ವಲ್ಪ ಮತ್ತೆ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ಆಯ್ತು. ಕಾಯಿಸುದ್ರಲ್ಲಿ ಉಂಟಿದ್ರನ್ನು. ಈಗ ಇದು ಉಬ್ಬಿ ಬರುವ ನಮ್ಮನೆಯಲ್ಲಿ ನಿಮ್ಗೆ ಗೊತ್ತಾಗ್ತದೆ ಅಲ್ಲ, ಅದು ಸ್ವಲ್ಪ ಅದು ನೋಡುವಾಗ್ಲೇ ಒಳ್ಳೆ ಲೈಟ್ ಆಗಿ ತೇಲ್ತಾ ಇದೆ, ಹಾಗಾಗಿ ಸಾಫ್ಟ್ ಅಂಡ್ ಫ್ಲಫಿ ಆಗಿ ಇರಬಹುದು ಅಂತ ಹೇಳಿ. ಹಾಗೆ ಸ್ವಲ್ಪ ಕಾಯಿಸುದು ಸ್ವಲ್ಪ ಜಾಗ್ರತೆಯಲ್ಲಿ ಕಾಯಿಸಿದ್ರೆ ಆಯ್ತು. ಬಟ್ ಇದಕ್ಕೆ ಯೂಶಲಿ ಗೋಳಿ ಬಜೆಗೆ ಕೆಲವರು ಜೀರಿಗೆ ಎಲ್ಲ ಹಾಕ್ತಾರೆ. ಹಾಕ್ಬೋದು ಜೀರಿಗೆ, ನಾವು ಏಲಕ್ಕಿ ಹಾಕಿದ್ದೇವಲ್ಲ ಹಾಗಾಗಿ ನಾನು ಜೀರಿಗೆ ಹಾಕ್ಲಿಲ್ಲ. ಏಲಕ್ಕಿ ಸಹ
ಜೀರಿಗೆ ಸಹ ಕಾಂಬಿನೇಷನ್ ಅಷ್ಟೊಂದು ನನಗೆ ಕರೆಕ್ಟ್ ಹೋಗುದಿಲ್ಲ. ಹೋಗುದಿಲ್ಲ. ಅದಕ್ಕೋಸ್ಕರ ನಾನು ಖಾಲಿ ಏಲಕ್ಕಿ ಮಾತ್ರ ಹಾಕೊಂಡೆ. ಜೀರಿಗೆ ಹಾಕುದಾದ್ರೆ ಜೀರಿಗೆ ಸಹ ಹಾಕೊಳ್ಬಹುದು, ಆಗ ಏಲಕ್ಕಿ ಬೇಡ. ಅಥವಾ ನೀವು ಬೇಕಿದ್ರೆ ಅದರಲ್ಲಿ ಶುಂಠಿ ಎಲ್ಲ ಹಾಕ್ತೇವಲ್ಲ ನಾವು. ಆದ್ರೆ ಗೋಧಿ ಹುಳಿಗೆ ಬಜೆಗೆ ಹಸಿಮೆಣಸು, ಜೀರಿಗೆ, ಕರಿಬೇವು ಅದೆಲ್ಲ ಏನು ಸ್ವೀಟ್. ಇದಕ್ಕೆ ಸ್ವಲ್ಪ ನಾವು ಬೆಲ್ಲ ಹಾಕಿದ್ದೇವೆ, ಮತ್ತೆ ಈವನ್ ಬಾಳೆಹಣ್ಣು ಸಹ ಸಿಹಿ ಸ್ವಲ್ಪ, ಆದ್ರಿಂದಾಗಿ. ಬಟ್ ಇದು ಮೈದಾದಿಂದ ಮಾಡುವಾಗ ನಾವು ಬಾಳೆಹಣ್ಣು ಹಾಕ್ತೇವ? ಇಲ್ಲ ಇಲ್ಲ ಇಲ್ಲ, ಅದು ಖಾರ, ಇದು ಸ್ವೀಟ್. ಮೊಸರಲ್ಲಿ ನಾವು ಕಲಡಿಸಿ ಒಂದು 5 ಗಂಟೆಯ 4 ಗಂಟೆಯ ಹಾಗೆ ಇಟ್ಕೊಳ್ತೇವೆ. ಅದು ಖಾರ ಗೋಳಿ ಬಜೆ, ಇದು ಸ್ವೀಟ್ ಗೋಳಿ ಬಜೆ. ಓಕೆ. ಇದಕ್ಕೆ ಚಟ್ನಿ ಅಗತ್ಯ ಸಹ ಇಲ್ಲ. ಹಾ, ಸಿಹಿ ಉಂಟಲ್ಲ, ಅದೇ ಅದೇ. ಸಪೋಸ್ ಖಾರ ಸಹ ಮಾಡ್ಬೋದು ಇದರಲ್ಲಿ ಸಹ, ಏನ ಸಿಹಿ ಹಾಕದೆ. ಸೊ ನೀವು ಸಿಹಿ ಟ್ರೈ ಮಾಡಿದ್ದು? ನಾನು ಸಿಹಿ ಟ್ರೈ ಮಾಡಿದ್ದು. ಅದೇ ಬಾಳೆಹಣ್ಣು ಒಂದು ಸರ್ತಿ ನನ್ನ ತಂದ ಬಾಳೆಹಣ್ಣು ತುಂಬ ಉಳಿಯಿತು, ಹಾಗಾಗಿ ಇದನ್ನು ಮಾಡಿದೆ. ಮಾಡುವಾಗ ಬಹಳ ಚೆನ್ನಾಗಿ ಬಂತು, ಮತ್ತೆ ಹಾಗೆ ಆದದ್ದು. ಸೊ ಸ್ಟೋರಿ ಬಿಹೈಂಡ್ ದಿಸ್ ರೆಸಿಪಿ. ನೋಡಿದಿರಲ್ಲ, ಸುಲಭ ರೀತಿಯಲ್ಲಿ ಪಟ ಆಗುವಂಥದ್ದು, ಸುಲಭ ರೀತಿಯಲ್ಲಿ ತಯಾರಿಸಿದಂಥ ಗೋಧಿ ಹಿಟ್ಟಿನ ಸಿಹಿ ಗೋಳಿ ಬಜೆ. ಎಸ್, ಥ್ಯಾಂಕ್ ಯು. ಗೋಳಿ ಬಜೆ ಅಂತ ಹೇಳಿದ ಕೂಡಲೇ ಟೀ ಅದರ ಜೊತೆಗೆ ಗೋಳಿ ಬಜೆ ಇದ್ರಂತೂ ಅದ್ರ ಚಟ್ನಿ ಕೂಡ ಇರಬೇಕು. ಆಹಾ ಸೂಪರ್. ಬಟ್ ಇದು ಸಿಹಿ, ಸೊ ಸ್ವೀಟ್ ಟೇಸ್ಟ್ ಇರುತ್ತೆ. ಯಾರೆಲ್ಲ ಸ್ವೀಟ್ ಇಷ್ಟಪಡ್ತಾರೆ ಅವ್ರಿಗೆ ಟೀ ಜೊತೆ, ಅದರಲ್ಲೂ ಕೂಡ ಎಸ್ಪೆಷಲಿ ನಮ್ಮ ಐಶ್ವರ್ಯ KT ಸ್ಪೆಷಲ್ ಟೀ ಜೊತೆ ಇದೊಂದು ಸಿಹಿಯಾದಂಥ ಗೋಳಿ ಬಜೆ ಇರಬೇಕು. ಸೊ ತುಂಬ ಟೇಸ್ಟಿ ಆಗಿರ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗೋಧಿ ಹಿಟ್ಟಿನ ಸಿಹಿ ಗೋಳಿ ಬಜೆ ತಯಾರಿಸುವ ವಿಧಾನ: ಮೊದಲು ಒಂದು ಬಾಳೆಹಣ್ಣಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಏಲಕ್ಕಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ 1/4 ಚಮಚದಷ್ಟು ಬೇಕಿಂಗ್ ಸೋಡಾ, 1 ಕಪ್ ಗೋಧಿ ಹಿಟ್ಟು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಉಂಡೆಗಳಾಗಿ ಮಾಡಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಗೋಧಿ ಹಿಟ್ಟಿನ ಸಿಹಿ ಗೋಳಿ ಬಜೆ ಸವಿಯಲು ಬಲು ಚೆನ್ನ. ಸಿಹಿ ಗೋಳಿ ಬಜೆ ಟ್ರೈ ಮಾಡಿ ನೋಡಿ. ಸೊ ಇದಂತೂ ತಯಾರಾಯಿತು. ನೆಕ್ಸ್ಟ್ ರೆಸಿಪಿ, ಅದರಲ್ಲೂ ಕೂಡ ಡಿಫ್ರೆಂಟಾಗಿ ಪುಳಿಮುಂಚಿ ಮಾಡ್ತಾ ಇದ್ದಾರೆ. ಯಾವುದರ ಪುಳಿಮುಂಚಿ, ಒಂದು ಚಿಕ್ಕ ಬ್ರೇಕ್ ನನ್ನ ನಂತರ ಹೇಳ್ತೀನಿ. ಟೇಕ್ ಎ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ ಟೈಮ್ಗೆ ಒಂದಂತೂ ತಯಾರಾಗಿದೆ, ಸಿಹಿಯಾದಂಥ ಗೋಳಿ ಬಜೆ. ಸೊ ಈಗ ಊಟದ ಟೈಮ್ಗೆ ಅದರಲ್ಲೂ ಕೂಡ ಪುಳಿಮುಂಚಿ. ಯಾವುದು ಬನ್ನಿ ಮೇಡಮ್, ಪುಳಿಮುಂಚಿ ಅಂತ ಹೇಳಿದ್ರಿ, ಡಿಫ್ರೆಂಟ್ ಇಂಗ್ರೀಡಿಯೆಂಟ್ ಸೋಯಾ ಚಂಕ್ಸ್. ಎಸ್. ಸೊ ಯೂಶ್ವಲಿ ಸೋಯಾ ಚಂಕ್ಸ್ ಅಂದರೆ ನಾವು ಒಂದು ಪುಲಾವ್ಗೆಲ್ಲ ಹಾಕ್ತೀವಿ, ಈಗೆಲ್ಲ ಬೇರೆ ಗ್ರೇವಿಗೂ ಹಾಕ್ಬೋದು. ಆ್ಯಕ್ಚುಲಿ ಅದರದ್ದು ಶಮ್ಮಿ ಕಬಾಬ್ ಇದೆ ಅಲ್ವಾ, ಒಳ್ಳೆದಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ವೆಜ್ಜಲ್ಲಿ ಶಮ್ಮಿ ಕಬಾಬ್. ಸೊ ನೆಕ್ಸ್ಟ್ ರೆಸಿಪಿ ನಿಮ್ಮ ಯೂಟ್ಯೂಬಲ್ಲಿ ಅದೇ ಅಂತ ನಂಗೆ ಗೊತ್ತಾಯ್ತು. ಐಡಿಯಾ ಕೊಟ್ಟ ಕ್ರೆಡಿಟ್ ಕೊಡಿ. ಎಸ್ ಮೇಡಮ್. ಸೊ ಸ್ಟಾರ್ಟ್ ಮಾಡುವ. ಓಕೆ, ಹೇಗೆ ಇಲ್ಲಿ ನೋಡಿ, ನಾನು ಈ ಸೋಯಾವನ್ನು ನೀರಿನಲ್ಲಿ ಹಾಕೊಂಡಿಟ್ಟಿದ್ದೇನೆ, ಬಿಸಿ ನೀರಿನಲ್ಲಿ ಹಾಕಿ ಸ್ವಲ್ಪ ಇಟ್ಟುಕೊಂಡಿದ್ದೇನೆ. ಒಂದು ಅಂತೂ ಅದು ಸ್ವಲ್ಪ ಸ್ಮೂತ್ ಬರ್ತದೆ, ಸ್ವಲ್ಪ ಅದರಲ್ಲಿ ಬೇಯ್ತದೆ ಸಹ. ಮತ್ತೆ ಅದರೊಟ್ಟಿಗೆ ಈ ಸೋಯಾಕ್ಕೆ ಒಂದು ಸ್ಮೆಲ್ ಇರ್ತದಲ್ಲ, ಸೋಯಾ ಬೀನ್, ಸೋಯಾ ಚಂಕ್ಸ್. ಹೌದು, ಆ ಒಂದು ಸ್ಮೆಲ್ ಹೋಗ್ಲಿಕ್ಕೆ ಸಹ ನಾವು ಈ ನೀರಿನಲ್ಲಿ ಹಾಕೊಂಡು ಬಿಡುದು. ಈಗ ನೋಡಿ, ಇದು ಹಾಗೆ ಇರ್ಲಿ ಸ್ವಲ್ಪ ಹೊತ್ತು, ಒಂದು 10 ಮಿನಿಟ್ಸ್ ಅದು ಇರಬೇಕು. ಈಗ ಇಲ್ಲಿ ನಾನು ಒಂದು 5-6 ಮೆಣಸನ್ನು ಸಹ, ಬ್ಯಾಡಿಗೆ ಮೆಣಸನ್ನು ಸಹ ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕೊಂಡಿಟ್ಟಿದ್ದೇನೆ. ಈಗ ಒಂದು ಮಿಕ್ಸಿ ಜಾರ್ ಕೊಡಿ. ಈ ಬಿಸಿ ನೀರಿನಲ್ಲಿ ಹಾಕಿಟ್ಟಂತಹ ಮೆಣಸು ನೀವು ಸ್ವಲ್ಪ ತುಂಬ ಖಾರ ಬೇಕಿದ್ರೆ
ಇನ್ನು ಸ್ವಲ್ಪ ಹೆಚ್ಚು ತಗೊಳ್ಬಹುದು. ನೀವು ಸ್ವಲ್ಪ ಖಾರ ಪ್ರಿಯರಲ್ಲ? ಖಾರ ಪ್ರಿಯ. ಸೊ ಅದಕ್ಕೆ ನೀವು ಹೇಳಿದ್ದು ಹೆಚ್ಚಿಗೆ ಹಾಕೊಳ್ಬಹುದು ಅಂತ ಗೊತ್ತಾಯ್ತು. ಮತ್ತೆ ಸ್ವಲ್ಪ ಈ 1-2 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ. ಇದಕ್ಕೆ ಮೆಂತೆ ಎಲ್ಲ ಬೇಡ, ಜೀರಾ, ಕೊತ್ತಂಬರಿ ಮತ್ತೆ ಈ ಒಂದು ನೆನೆಸಿಟ್ಟಂತಹ ಬ್ಯಾಡಿಗೆ ಮೆಣಸು. ಅದು ಎಷ್ಟು ಸ್ವಲ್ಪ ಹೆಚ್ಚು ಹಾಕಿದ್ರೆ ಸಹ ಅದು ಬ್ಯಾಡಿಗೆ ಮೆಣಸು ಹೆಚ್ಚು ಖಾರ ಅಲ್ಲ, ಕಲರ್ ಅನ್ನು ಕೊಡ್ತದೆ. ಈಗ ಅದರೊಟ್ಟಿಗೆ ಒಂದು ಟೊಮೆಟೊವನ್ನು ನಾನು ಕಟ್ ಮಾಡಿದ್ದೇನೆ ನೋಡಿ. ಹುಳಿ ಬೇಕು ಹೇಳಿ ಟೊಮೆಟೊ ಸಹ ಹಾಕ್ಲಿಕ್ಕೆ ಉಂಟು ಅದಕ್ಕೆ. ಮತ್ತೆ ಸ್ವಲ್ಪ ಈ ಹುಳಿ, ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿ, ಸ್ವಲ್ಪ ಜೀರಾ, ಬೆಳ್ಳುಳ್ಳಿ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬೋದು, ಬೇಡದಿದ್ರೆ ಬಿಡ್ಬೋದು. ಇನ್ನು ಒಂದು ಸ್ವಲ್ಪ ಖಾರಕ್ಕೆ ಸ್ವಲ್ಪ ಮೆಣಸುನ ಪುಡಿ ಹಾಕೊಳ್ತಿದ್ದೇನೆ ನಾನು. ಇದು ಆಪ್ಷನಲ್. ಒಣ ಮೆಣಸು ಹಾಕ್ತಾ ಇದ್ರಿ. ಮತ್ತೆ ಇದು ಸ್ವಲ್ಪ ಕೆಂಪು ಖಾರ, ಈ ಕಾಶ್ಮೀರಿ ಮೆಣಸಿನ ಪೌಡರ್ ಇದು ಹಾಕಿದ್ರೆ ಕಲ್ಲರ್, ಪುಳಿ ಮುಂಚೆಯ ಕಲ್ಲರ್ ಸೂಪರ್ ಆಗಿ ಬರ್ತದೆ. ನಾನಾ ಮಸಾಲಾದವರ ನೀವು ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೆ ಆಕ್ಚುಲಿ ಒಣ ಮೆಣಸು ಕೂಡ ಇದು ಈಗ ನಾನಾ ಮಸಾಲದ್ದೇ ರೆಡ್ ಚಿಲ್ಲಿ ಪೌಡರ್. ಹೌದು, ಅದು ಹಾಗಾಗಿ ಇದು ಸ್ವಲ್ಪ ಹಾಕಿದ್ರೇನೆ ಸಾಕಾಗುತ್ತೆ. ನೀವು ಪ್ರತಿ ಸತಿ ನಮ್ಗೆ ಕೊಡ್ತೀರಲ್ಲ, ಅದನ್ನೇ ನಾವು ಯೂಸ್ ಮಾಡೋದು. ಈಗ ಮನೆಯಲ್ಲಿ ಸಹ ನಾನಾ ಮಸಾಲ, ನಮ್ಮ ಮಕ್ಕಳಿಗೆ ಪಾರ್ಸೆಲ್ ಮಾಡುವಾಗ ಸಹ ನಾನಾ ಮಸಾಲ. ಸೊ ಫಾರಿನ್ಗೆ ಹೋಗುವಾಗ. ಹೌದು. ಇಷ್ಟನ್ನು ಹಾಕಿ ಸುರಿಗೆ ಸ್ವಲ್ಪ ಹನಿಯಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಯಾಕೆ ಹೇಳಿದ್ರೆ ತುಂಬಾ ನೀರು ಆಗ್ಬಾರ್ದು, ಯಾಕಂದ್ರೆ ಮತ್ತೆ ಮಸಾಲೆ ಅನ್ಸುತ್ತೆ. ಟೊಮ್ಯಾಟೊ ಇದೆ ಅಲ್ಲ, ಹೌದು, ಅದರಿಂದಾಗಿ ಚೂರು ನೋಡಿ ಸಾಕು ಸಾಕು. ಬೇಕಿದ್ರೆ ಮತ್ತೆ ಹಾಕೊಳ್ಬೋದು. ಈಗ ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಆಯಿಲ್ ಹಾಕ್ಬೇಕಾ? ಬಾಣಲೆಗೆ ಸ್ವಲ್ಪ ಆಯಿಲನ್ನು ಹಾಕೊಳ್ಳೋಣ. ನೀವು ಆಯಿಲ್ ಹಾಕ್ಕೊಳ್ತಾ ಇರುವಾಗ ನಾನು ಇದನ್ನು ಇಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದು ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಹೇಳಿ. ಸಾಕು. ಇದನ್ನು ಹೀಗೆ ಒತ್ತಿಕೊಂಡು ತೆಗೆದುಕೊಳ್ಬೋದು. ಹೇಗೆ ಮಾಡಿದ್ರೆ ಸಾಕ್ತದೆ, ನೀರಿರಬಾರ್ದಷ್ಟೇ. ಸೊ ಇದರಲ್ಲಿ ಒತ್ತಿದ್ರೆ ಬಹುಶಃ ಹೋಗ್ಬೋದು. ಇದರಲ್ಲಿ ಒತ್ತಿ ಇದು ನೀರನ್ನೆಲ್ಲ ತೆಗೆದುಕೊಳ್ಳೋಣ. ಅದು ಇಲ್ಲಿ ಅಷ್ಟೊತ್ತಿಗೆ ಅಲ್ಲಿ ಬಿಸಿ ಆಗ್ತಾ ಉಂಟಲ್ಲ, ಅದಕ್ಕೆ ನಾನು ಈ ಲವಂಗ ಮತ್ತು ಚಕ್ಕೆಯನ್ನು ಹಾಕ್ಕೊಳ್ತಿದ್ದೇನೆ. ಯಾರಿಗೆ ಇದರ ಸ್ಮೆಲ್ ಇಷ್ಟ ಇಲ್ಲ ಅವ್ರು ಹಾಕೊಳ್ಳೋದಿದ್ರೆ ಸಹ ತೊಂದರೆ ಇಲ್ಲ, ಏನಾಗೋದಿಲ್ಲ. ಸ್ವಲ್ಪ ಬಿಸಿ ಆಗುವಾಗ ಈ ಸಪೂರ ಹೆಚ್ಚಿಟ್ಟ ನೀರುಳ್ಳಿಯನ್ನು ಹಾಕೊಳ್ಳೋಣ. ಇನ್ನು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ನೀವು ಅನ್ನದ ಜೊತೆಗೇನೆ ಟ್ರೈ ಮಾಡಿದ್ದೀರಾ ಅಥವಾ ಬೇರೆ? ಇದು ಚಪಾತಿ ಒಟ್ಟಿಗೆ ಸಹ ಒಳ್ಳೆ ಆಗ್ತದೆ, ಇಡ್ಲಿ ಒಟ್ಟಿಗೆ ಸಹ ಒಳ್ಳೆ ಆಗ್ತದೆ, ಯಾವುದಕ್ಕೆ ಸಹ ಇದು ಒಳ್ಳೆದಾಗ್ತದೆ. ನೀರು ದೋಸೆಗೆ ಸಹ ಸೂಪರ್ ಆಗ್ತದೆ ಇದು. ಯಾಕೆ ಇದರಲ್ಲಿ ಗ್ರೇವಿ ಬರ್ತದೆ ಅಲ್ಲ ಸ್ವಲ್ಪ. ಅನ್ನದೊಟ್ಟಿಗೆ ಸಹ ಒಳ್ಳೆದಾಗ್ತದೆ, ಗಂಜಿ ಒಟ್ಟಿಗೆ ಸಹ ಒಳ್ಳೆದಾಗ್ತದೆ. ಗಂಜಿಗೆ ಸ್ವಲ್ಪ ಹಾಗೇನೆ ತಿನ್ನಲಿಕ್ಕೆ. ಇಲ್ಲದಿದ್ರೆ ನೀವು ಹೇಳಿದ ಪ್ರಕಾರ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿ ಬರ್ಬೋದು. ಎಸ್ಪೆಷಲಿ ನಾವು ನೀರು ದೋಸೆಗೆಲ್ಲ ಏನಾದ್ರೂ ಚಿಕನ್ ಗ್ರೇವಿ ಅಥವಾ ಫಿಶ್ ಗ್ರೇವಿ ಇದ್ರೆ ತುಂಬಾ ಇಷ್ಟಪಡ್ತಾರೆ. ಸೊ ಇದು ಅದೇ ರೀತಿ ಟೇಸ್ಟ್ ಬರುತ್ತಾ? ಬರ್ತದೆ, ಒಳ್ಳೆ ಬರ್ತದೆ. ಸ್ವಲ್ಪ ಬಡೆ ಸೊಪ್ಪು ಹಾಕ್ಕೊಳ್ತಿದ್ದೇನೆ ನಾನಿಲ್ಲಿ. ಅಥವಾ ಈ ಬಡೆ ಸೊಪ್ಪನ್ನು ನಾವು ಇದು ಮಾಡುವಾಗ ಸಹ, ಗ್ರೈಂಡ್ ಮಾಡುವಾಗ ಸಹ ಹಾಕೊಳ್ಬಹುದು. ಕೆಲವರಿಗೆ ಇದರ ಪರಿಮಳ ಖುಷಿ ಆಗುದಿಲ್ಲ ನೋಡಿ, ನನಗೆ ಸ್ವಲ್ಪ ಅಷ್ಟಕ್ಕಷ್ಟೇ. ಓಕೆ. ಬಡೆ ಸೊಪ್ಪನ್ನು ಗ್ರೈಂಡ್ ಮಾಡುವಾಗ ಹಾಕೊಂಡ್ರೆ ಸಹ ಒಳ್ಳೆದಾಗ್ತದೆ ನೋಡಿ. ಇಷ್ಟ ಆಗುವಾಗ ಈಗ ಈ ನಾವು ಮಸಾಲೆ ಗ್ರೈಂಡ್ ಮಾಡಿದಂತಹ ಮಸಾಲೆಯನ್ನು ಇದಕ್ಕೆ ಹಾಕೊಳ್ಳೋಣ. ಅದರಲ್ಲಿ ಅದು ಒಳ್ಳೆ, ನಾವೊಂದು ಇದನ್ನು ಫ್ರೈ ಮಾಡಲಿಲ್ಲ ನೋಡಿ, ಆದ್ರಿಂದಾಗಿ ಅದರಲ್ಲೇ ಒಳ್ಳೆ ಫ್ರೈ ಆಗ್ಬೇಕದು. ಹಸಿ ವಾಸನೆ ಹೋಗುವವರೆಗೆ. ಹೌದು, ಹುರಿಬೇಕು. ನೀರು ಹಾಕ್ಬೇಕು ಅದಕ್ಕೆ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಇದಕ್ಕೆ ಹಾಕೊಳ್ಳಿಕ್ಕೆ ಉಂಟು. ಹಾಕ್ಲಾ? ಹಾಕಿ ಇದಕ್ಕೆ ಸ್ವಲ್ಪ ಹಾಕೊಳ್ಳೋಣ. ಸಾಕು. ಮತ್ತೆ ಬೇಕಿದ್ರೆ ಹಾಕೊಳ್ಳೋಣ.
ಕಲರ್ ಬಂತಲ್ಲ ನಿಮಗೆ ಇದರದ್ದೇ ಯಾವ್ದ್ರದ್ದು ರೆಡ್ ಕಲರ್. ಹೌದು. ಸ್ವಲ್ಪ ಎಣ್ಣೆ ಬಿಡ್ತಾ ಬರುವಾಗ ನಾವು ನಮ್ಮ ಇದನ್ನು ಹಾಕೊಂಡ್ರೆ ಅದನ್ನೇನು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಇದರಲ್ಲೇ ಅದು ಸ್ವಲ್ಪ ಈಗ ಇದು ಇದರಲ್ಲಿ ಫ್ರೈ ಆದ ಕೂಡಲೇ ಅದನ್ನು ಸ್ವಲ್ಪ ಇದರಲ್ಲಿ ಫ್ರೈ ಮಾಡಿಕೊಳ್ಳೋದು. ಅಂದ್ರೆ ಜಸ್ಟ್ ಸ್ವಲ್ಪ ಆಯಿಲ್ ಬಿಡ್ತದಲ್ಲ ಆಗ ಇದನ್ನು ಸಹ ಅದರಲ್ಲಿ ಹಾಕೊಳ್ಳೋದು. ನೋಡಿ ಮಸಾಲೆ ಪೂರ್ತಿ ಹೀರ್ಕೊಳ್ಳಿ ಅಂತ ಹೇಳಿ. ಫಿಶ್ ಪುಳಿ ಮುಂಚೆ ಹೇಳಿದ್ರೆ ಆ ಫಿಶ್ಶಿನ ಇದನ್ನು ಅದು ಒಳ್ದುಕೊಂಡು ಅದರದೊಂದು ಟೇಸ್ಟೇ ಬೇರೆ ಅಲ್ಲ. ಸೂಪರ್ ಸೂಪರ್. ಈಗ ಇದನ್ನು ಸಹ ಇದಕ್ಕೆ ಹಾಕೊಳ್ಳೋಣ. ನೋಡಿ ಸ್ವಲ್ಪ ಸೈಡ್ ಎಣ್ಣೆ ಬಿಡಲಿಕ್ಕೆ ಬರುವಾಗ ಇದನ್ನು ಹಾಕೊಳ್ಳಿ. ಈಗ ಸ್ವಲ್ಪ ಸಣ್ಣ ಉರಿಯಲ್ಲಿ ಒಂದು 2 ನಿಮಿಷ ಇದು ಒಳ್ಳೆ ಮಸಾಲೆ ಎಳೆದುಕೊಳ್ಬೇಕು. ಅಷ್ಟೊತ್ತು ಒಂದು ಮುಚ್ಚಿಟ್ಕೊಳ್ಳೋಣ. ಓಕೆ, ಲಿಡ್ ಕ್ಲೋಸ್ ಮಾಡೋದಾ? ಇದಕ್ಕೆ ಉಪ್ಪೇನು ಹಾಕಲಿಲ್ಲ? ಈಗ ಹಾಕ್ತೇನೆ. ಉಪ್ಪು ಹಾಕಿ ನಾವು ಕ್ಲೋಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಸ್ವಲ್ಪ ತಿರುಗಿಸ್ಕೊಂಡು ಮುಚ್ಚಳ ಮುಚ್ಚಿ 5 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳೋಣ. ಮುಚ್ಚಿ ಸೊ ಒಳ್ಳೆ ಕುದಿ ಬರ್ತಾ ಇದೆ ಈಗ ಅಲ್ಲ? ಹೌದು, ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ. ಹೀಗೆ ಒಳ್ಳೆ ಬೆಂದಿದೆ. ಅದು ನಾವು ನೀರಿನಲ್ಲಿ ಬಿಸಿ ನೀರಿನಲ್ಲಿ ಹಾಕುವಾಗಲೇ ಸ್ವಲ್ಪ ಬೇಯ್ತದೆ ಅದು. ಈಗ ನಮಗೆ ಚಪಾತಿ ಎಲ್ಲ ತಿನ್ಲಿಕ್ಕಿದ್ರೆ ಸ್ವಲ್ಪ ಗ್ರೇವಿಯನ್ನು ಸ್ವಲ್ಪ ನೀರು ಮಾಡಿ ಇಟ್ಕೊಳ್ಬೋದು ನಾವು. ಸಪೋಸ್ ಅನ್ನಕ್ಕೆ ಸೈಡ್ ಡಿಶ್ ಆಗಿ ನಾವು ಯೂಸ್ ಮಾಡೋದಾದ್ರೆ ಇದು ಪುಳಿ ಮುಂಚೆ ಹಾಗೆ ಸೈಡಲ್ಲಿ ಮಾಡೋದಾದ್ರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಬೇಕು. ಅಂಡ್ ಬಹುಶಃ ಇದು ಸ್ವಲ್ಪ ತಣ್ಣಗಾಗುವಾಗ ಸ್ವಲ್ಪ ತಿಕ್ಕ ಬರ್ಬೋದು. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ನೀರನ್ನು ಹೀರ್ಕೊಳ್ತಲ್ಲ. ಕರೆಕ್ಟ್. ಸಾಕು. ಇಷ್ಟಾದ ಕೂಡಲೇ ನಮ್ಗೆ ಇಷ್ಟು ನೀರು ಬೇಕಿದ್ರೆ ಹೀಗೆ ಯೂಸ್ ಮಾಡ್ಬೋದು. ಇನ್ನೂ ಸಹ ಬೇಕಿದ್ರೆ ಸ್ವಲ್ಪ ಇದು ಬಾಯನ್ನು ಓಪನ್ ಇಟ್ಟುಕೊಂಡು ಒಂದು 5 ನಿಮಿಷಗಳ ಕಾಲ ಸ್ವಲ್ಪ ಡ್ರೈ ಮಾಡ್ಕೊಳ್ತೀವಿ. ನಮ್ಗೆ ಈಗ ಇಷ್ಟು ಸಾಕಲ್ಲ. ಓಕೆ, ಆಫ್ ಮಾಡ್ಕೊಡ್ತೇನೆ. ಎಸ್, ಇದೀಗ ನೀರು ದೋಸೆಗೂ ಆಯ್ತು, ಇಡ್ಲಿಗೂ ಆಗುತ್ತೆ, ಚಪಾತಿಗೆ ಸಹ ಚಪಾತಿಗೂ ಆಗುತ್ತೆ. ಈ ಕನ್ಸಿಸ್ಟೆನ್ಸಿ ಅನ್ನ ಕಲಸಿಸ್ಲಿಕ್ಕೆ ಸಾಕು. ಸರಿ ಮಾಡುದಾ? ಓ ಎಸ್, ತಗೊಳ್ಳಿ. ಗ್ರೇವಿನೂ ಇದೆ, ಪೀಸಸ್ಸು ಇದೆ ನೋಡಿ. ಗ್ರೇವಿ ನೋಡಿ ಹೇಗೆ ದಪ್ಪ. ವೆಜ್ ಚಿಕನ್, ವೆಜ್ ಮೀಟ್ ಮಸಾಲ ಅಂತ ಹೇಳ್ಬೋದು. ಆ ಥರ ಇದೆ. ಹೌದು, ಕರೆಕ್ಟ್. ಬೇಕಿದ್ರೆ ನಾವು ಫ್ರೈ ಮಾಡ್ತೇವಲ್ಲ ಈ ಆನಿಯನ್ ಅನ್ನು, ಆಗಲೇ ಬೇಕಿದ್ರೆ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕ್ಕೊಳ್ಬಹುದು. ಅದು ಸಹ ಮಾಡಬಹುದು. ಅದು ಸಹ ಒಂದು ಟೇಸ್ಟ್ ಅನ್ನು ಕೊಡ್ತದೆ. ಬೆಳ್ಳುಳ್ಳಿದು ಸ್ವಲ್ಪ ಅರೋಮ ಇಷ್ಟಪಡುವವರು ಹಾಗೆ ಮಾಡ್ಕೊಳ್ಬಹುದು. ರುಚಿಯಾದ ಸೋಯಾ ಪುಳಿ ಮುಂಚಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಬಿಸಿಯಾದಂಥ ಒಳ್ಳೆ ಅರೋಮ ಬರುವಂಥ ಸೋಯಾ ಚಂಕ್ಸಿನ ಪುಳಿ ಮುಂಚಿ. ಸೊ ಫಸ್ಟ್ ಟೈಮ್ ಕೇಳ್ತಾ ಇರೋದಲ್ಲ. ಸೊ ಒಳ್ಳೆ ಟೇಸ್ಟ್ ಇರ್ಬೋದು, ಅರೋಮ ಅಂತೂ ಸೂಪರ್ಬ್ ಆಗಿ ಬರ್ತಾ ಇದೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸೋಯಾ ಚಂಕ್ಸ್ ಪುಳಿ ಮುಂಚಿ ತಯಾರಿಸುವ ವಿಧಾನ. ಮೊದಲು ಬಿಸಿ ನೀರಿನಲ್ಲಿ ನೆನೆಸಿದ ಒಣಮೆಣಸಿಗೆ 2 ಚಮಚದಷ್ಟು ಧನಿಯಾ, 1 ಚಮಚ ಜೀರಿಗೆ, 1 ಟೊಮ್ಯಾಟೊ, ಚಿಕ್ಕ ನಿಂಬೆ ಗಾತ್ರದ ಹುಣಸೆ ಹುಳಿ, 3 ರಿಂದ 4 ಎಸಳು ಬೆಳ್ಳುಳ್ಳಿ, 1 ಚಮಚ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಚಕ್ಕೆ, ಲವಂಗ, ಹೆಚ್ಚಿದ ಈರುಳ್ಳಿ, ಕರಿಬೇವು, ಬಡೆ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಮಸಾಲೆ ಬೆಂದ ನಂತರ ನೀರಿನಲ್ಲಿ ಅದ್ದಿ ತೆಗೆದ ಸೋಯಾ ಚಂಕ್ಸ್ ಹಾಕಿ ಬೆರೆಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಸೇರಿಸಿ ಬೇಯಿಸಿಕೊಳ್ಳಿ. ಈಗ ತಯಾರ್ ಸೋಯಾ ಚಂಕ್ಸ್ ಪುಳಿ ಮುಂಚಿ. ಎಸ್ ಮೇಡಮ್. ಸೊ ಗೋಳಿ ಬಜ್ಜಿ ಫಸ್ಟ್ ಯಾವುದು? ಸೊ ಟೇಸ್ಟ್ ನೋಡ ಫಸ್ಟ್ ಗೋಳಿ ಬಜ್ಜಿ. ಒಳ್ಳೆ ಫ್ಲಫಿಯಾಗಿ ಬಂದಿದೆ. ನೀವು ಹೇಳಿದಾಗೆ ಪದರವೇ ಇದೆ ಅಲ್ಲ? ನನಗೆ ಸ್ವಲ್ಪ ಅಪ್ಪದ ಟೇಸ್ಟ್ ಬರ್ತಾ ಇದೆ. ಅದು ಸ್ವಲ್ಪ ನಾವು ತೆಂಗಿನಕಾಯಿ ಹಾಕಲಿಲ್ಲ, ಅಪ್ಪ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಮಾಡ್ತೇವೆ. ಅದರ ಟೇಸ್ಟ್ ಇನ್ನೂ ಸಹ ಇಮ್ಮಡಿ ಆಗ್ತದೆ.
ಚೆನ್ನಾಗಿದೆ, ಲೈಟ್ ಸ್ವೀಟ್. ಆ್ಯಂಡ್ ಅಪ್ಪ ಆದರೆ ಒಂದೊಂದು ಹಾಕಿ ತಿರುಗಿಸ್ಬೇಕಿತ್ತು. ಇದು ಈ ಥರ ಇದು ಫ್ಲಫಿಯಾಗೂ ಬಂದಿದೆ. ಸೊ ಫರ್ಮೆಂಟ್ ಆಗಬೇಕು ಅಂತ ಏನು ಟೈಮ್ ತಗೊಳ್ಬೇಕು ಅಂತ ಇಲ್ಲ, ಈಸಿಯಾಗಿ ಬೇಗ ಆಗುತ್ತೆ. ಸೂಪರ್. ಸೊ ಹಬ್ಬಕ್ಕೂ ಈ ಥರ ಮಾಡ್ಕೊಳ್ಬೋದು. ಅಂದರೆ ಏನಾದರೂ ಒಂದು ಬೇರೆ ಸ್ವೀಟ್ ಡಿಶ್ ಮಾಡಬೇಕು ಅಂದರೆ ಇದನ್ನು ಕೂಡ ಮಾಡಿ ಇಟ್ಕೊಳ್ಬೋದಲ್ಲ. ನೈಸ್. ಸೊ ಇದು ಟೇಸ್ಟ್ ನೋಡೋಣ. ಸೊ ವೆರಿ ಇಂಟ್ರೆಸ್ಟಿಂಗ್. ತಗೊಳ್ಳಿ ಮೇಡಮ್. ನಿಮ್ಮದು ಖಾರ ಇಷ್ಟ ಪುಳಿ ಅದು ನನ್ನ ಇಷ್ಟ, ಸ್ವೀಟ್ ನನಗೆ ಇಷ್ಟ. ಯಾರು ಹೇಳಿದ್ರು ನನಗೆ ಎರಡು? ಖಾರ ಆಗಿದೆ, ವೆರಿ ಖಾರ ಮೈಂಡ್ ಬ್ಲೋಯಿಂಗ್. ಖಾರ, ಹುಳಿ, ಉಪ್ಪು ಎಲ್ಲ ಕರೆಕ್ಟಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಸೊ ಇವತ್ತು ನನಗೆ ವೆಜ್ ಬೋರಿಂಗ್ ಅಂತ ಹೇಳುವವರು ಇದನ್ನು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ. ನೀವು ಹೇಳಿದ ಪ್ರಕಾರ ಇದನ್ನು ನೀರು ದೋಸೆಗೆ ತುಂಬ ಚೆನ್ನಾಗಿ ಹೋಗುತ್ತೆ. ನೀರು ದೋಸೆ, ಚಪಾತಿ ಯಾವುದಕ್ಕೂ ಆಗುತ್ತೆ. ಯಾವುದಕ್ಕೂ ವೆರಿ ನೈಸ್. ಸೊ ಸಬ್ಸ್ಟಿಟ್ಯೂಟು ಚಿಕನ್ ಇದು ತುಂಬ ಚೆನ್ನಾಗಿದೆ. ಚಿಕನ್ ಆ್ಯಂಡ್ ಫಿಶ್. ಫಿಶ್ ಇಲ್ಲ, ಚಿಕನ್ಗೆ ಸಬ್ಸ್ಟಿಟ್ಯೂಟ್ ಇದು. ಸೊ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎರಡು ಡಿಫ್ರೆಂಟ್ ಆಗಿರುವಂಥ ರೆಸಿಪೀಸ್ ನಮಗೆ ಹೇಳ್ಕೊಟ್ರಿ. ಸೊ ಡಿಫ್ರೆಂಟ್ ಇನೋವೇಟಿವ್ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ರವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ, ಅದೇ ಸಂತೋಷ್ ರೈಸ್ ಮಿಲ್ಸ್ರವರ ಡಬಲ್ ಸ್ಟಾರ್ ಬಿಳಿ ಅವಲಕ್ಕಿ. ಸೊ ಇದರಲ್ಲಿ ಕೆಂಪು ಅವಲಕ್ಕಿ ಕೂಡ ಇದೆ ಅವ್ರದ್ದು, ಅದು ಕೂಡ ಒಳ್ಳೆ ಟೇಸ್ಟ್. ಇದು ಬಿಳಿ ಅವಲಕ್ಕಿ. ಸೊ ಹಬ್ಬ ಹರಿದಿನಕ್ಕೆ ಏನಾದರೂ ಪಂಚಕಜ್ಜಾಯ ಎಲ್ಲ ಮಾಡ್ತೀನಿ ಅಂತ ಹೇಳಿದರೆ ಬೆಸ್ಟ್. ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾನಾ ಮಸಾಲರವರ ಡಿಫ್ರೆಂಟ್ ಮಸಾಲಾಸ್. ಸೊ ನೀವಾಗಲೇ ಹೇಳಿದ್ರಿ ನೀವು ಫುಲ್ ಫ್ಯಾನ್ ಇದ್ರದ್ದು ಅಂತ. ಸೊ ನಾನು ಕೂಡ ತುಂಬ ಫ್ಯಾನ್. ಸ್ವಲ್ಪ ಹಾಕಿದರೂ ಆಯಿತು, ಒಳ್ಳೆ ಘಮಘಮಿಸುವ ಒಂದು ರೆಸಿಪಿ ನಮ್ಮದು ರೆಡಿ ಆಗುತ್ತೆ. ಎಲ್ಲ ಮಸಾಲೆಗಳು ಇವರದ್ದು ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇದನ್ನು ಹಾಕಿ ಬೇರೆ ಬೇರೆ ರೆಸಿಪಿ ಈ ಥರನೇ ಟ್ರೈ ಮಾಡಿ ಬಂದು ನಮ್ಗೆ ಹೇಳ್ಕೊಡ್ತಾ ಇರಿ. ಓಕೆ, ಥ್ಯಾಂಕ್ ಯು. ಮಧ್ಯಾಹ್ನದ ಊಟಕ್ಕೆ ಇದು ಅಂತೂ ಸೂಪರ್. ಇದು ಸಂಜೆ ಟೀ ಟೈಮ್ಗೆ ಹೇಳಿ ಮಾಡಿಸಿದೆ. ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.